ಬೋಳೂರಿನ ಶ್ರೀ ಬಾಲಾಂಜನೇಯ ದೇವಸ್ಥಾನದಲ್ಲಿ ಬಾಲಾಂಜನೇಯ ಪ್ರತಿಷ್ಠಾ ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾಪನೆ ಹಾಗೂ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಪ್ರಯುಕ್ತ ಅಮೃತ ಮಹೋತ್ಸವ ಉದ್ಘಾಟನಾ ಸಭಾ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ಬೋಳೂರು ಕರಾವಳಿ ಕರ್ನಾಟಕದ ಮಾತಾ ಅಮೃತಾನಂದಮಯಿ ಮಠದ ಸಂಪೂರ್ಣ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ನಂತರ ಆಶೀರ್ವಚನ ನೀಡಿದರು. ರಾಮನವಮಿಯ ಶುಭ ಮುಹೂರ್ತದಲ್ಲಿ ಜರಗಲಿಕ್ಕಿದೆ. ನಮಗೆ ದೇಶಾದ್ಯಂತ ಸಂಭ್ರಮದಲ್ಲಿ ಶ್ರೀ ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆಯನ್ನು ಅತ್ಯಂತ ಸಂತೋಷದಿಂದ ಸ್ಮರಿಸುವ ಸಮಯ ಇದು. ಭಕ್ತಿಯ ವಿಜೃಂಭಣೆಯ ಸಮಯ ಆಗಿತ್ತು ಅದು. ಅದೇ ಶಿಲ್ಪಿ ನಮ್ಮ ಊರಿನಲ್ಲಿ ರಾಮಭಕ್ತ ಹನುಮಂತನ ಬಾಲಾಂಜನೆಯನ್ನು ರೂಪಿಸಿರುವುದು ಇದು ನಮಗೆ ಅತಿ ದೊಡ್ಡ ಹೆಮ್ಮೆ ಮತ್ತು ಸೌಭಾಗ್ಯದ ವಿಷಯವಾಗಿದೆ. ಶಿಲೆಯಲ್ಲಿ ಪ್ರತಿಷ್ಠೆಯ ನಂತರ ಚೈತನ್ಯ ತುಂಬಿರುವುದನ್ನು ನೋಡಿದ್ದ ನಿಜವಾಗಿ ರೋಮಾಂಚಕರವಾಗಿ ಇದ್ದ ದೃಶ್ಯವದು. ಒಂದೇ ಒಂದು ವರ್ಷ ಆಗಿದ್ದ ಒಂದು ಸಮಯ ಇದು. ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ಯಶವಂತ ಪಿ ಮೆಂಡನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶುಭ ಹಾರೈಸಿದರು. ರಾಮಗ ದೂತ್ಯಾಂಡ ರಾಮಗ ದೂತ್ಯಾಯನ ರಾಮಗೆ ಆಯನ ನಾಮೋಡು ಹಲವಾರು ನಾಮೋಡು ಪುದರ್ಲೆ ಪೇರಿ ಗಂಗಾಂಜನೇಯ ಆಂಜನೇಯ ವೀರಾಂಜನೇಯ ವೀರ ಹನುಮಾನ್ ವೀರಮಾರುತಿ ವೀರಕೇಸರಿ ರಾಮದೂತ ವಾಯುಪುತ್ರ ವಜ್ರಕಾಯ ಮುಖ್ಯಪ್ರಾಣ ಚಿರಂಜೀವಿ ಬಂದಲ್ಲಿ ಎತ್ತೆರಡಲ ಆಯನ ನಾಮೋಡು ವಿಶೇಷವಾದ ರಾಮಗ ದೂತ್ಯಾದುಲ್ಲೆ ಇನಿ ನಮ್ಮ ತುವಡು ಒಡೆಮುಟ್ಟ ದೈವೆಚ್ಚ ಪಂಡ ಇನಿ ಅರುಣ್ ಯೋಗಿ ರಾಜಿ ಇನಿ ವಿಶ್ವದ ಮೂಲೆ ಮೂಲೆಡೆಯರ್ನ ಪುದರ್ ಗುರುತಿಸೊಂದುಂಡು. ಇನಿ ಗುರುತಿಸಂತಂಡ ಒಂಜಿ ಪೊರ್ತುಡು ಎಂಗುಲು ಫೋನ್ ಮಲ್ತನ್ನು ಬಂದಾಂಡ ತಕ್ಷಣ ಫೋನ್ ದೆತ್ತೊಂತಿನ ವ್ಯಕ್ತಿ ಇನಿ ಯಾಪ ಬೋಳೂರುಗು ಎಂಗುಲು ಅರೆ ವೀಳ್ಳೆ ಕೊರಿಯನ ವೀಳ್ಳೆ ಕೊಡ್ದು ಇನಿ ಬಾಲಾಂಜನ ಮೂರ್ತಿ ಮಲ್ಪೋಡು ಬಂದು ಎಂಗುಲು ಯಾಪ ನಿಶ್ಚಯ ಮಲ್ತದೆ ವೀಳ್ಳೆ ಕೊರಿಯನ ಐಟ್ ಹಿಡ್ದು ಬಕ್ಕ ಅರು ಒಡೆ ಮುಟ ಅರೆ ಪುರ್ಸೊತ್ತೆಜ್ಜಿ ಬಂದಾಂಡ ಏಳು ಕಡಲ್ದ ಅಂಚಿಡ್ಲ ಅರೆ ಲೆಪ್ಪು ಬರ್ಪುಡು ಕರೆ ಬರ್ಪುಡು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷ ಭರತ್ ಉಳ್ಳಾಲ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಧ್ಯಕ್ಷ ಸಾಯಿರಾಮ್, ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಲಕ್ಷ್ಮಣ್ ಅಮೀನ್ ಕೋಡಿಕಲ್, ಬೋಳೂರು ಜಾರಂದಾಯ ದೇವಸ್ಥಾನದ ಅಧ್ಯಕ್ಷ ಶ್ರೀಧರ್ ಕುಮಾರ್, ಕದ್ರಿ ಮೊಗವೀರ ಏಳುಪಟ್ನ ಸಂಯುಕ್ತ ಸಭಾದ ಅಧ್ಯಕ್ಷ ಸುಭಾಷ್ ಚಂದ್ರ ಕಾಂಚನ್, ಉರ್ವ ಮೊಗವೀರ ಏಳುಪಟ್ನ ಸಂಯುಕ್ತ ಸಭಾದ ಅಧ್ಯಕ್ಷ ಲೋಕೇಶ್ ಸುವರ್ಣ, ಉರ್ವ ದೇರೆಬೈಲ್ ವಾರ್ಡ್ನ ನಿಕಟಪೂರ್ವ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ನಮ್ಮಕುಡ್ಲ ವಾಹಿನಿಯ ಮುಖ್ಯಸ್ಥ ಲೀಲಾಕ್ಷ ಕರ್ಕೇರ, ಜೀರ್ಣೋದ್ಧಾರ ಸಮಿತಿ ಗೌರವ ಸಲಹೆಗಾರರಾದ ಜಗದೀಶ್ ಬೋಳೂರು, ಭರತ್ ಭೂಷಣ್ ಮೆಂಡನ್, ಸಿಂಧೂರಾಮ್ ಎ ಪುತ್ರನ್, ಉಷಾರಾಣಿ ಬೋಳೂರು, ಗೌರವ ಅಧ್ಯಕ್ಷ ಬಿ ಆನಂದ ಪುತ್ರನ್, ಕಾರ್ಯಾಧ್ಯಕ್ಷ ರಂಜನ್ ಎಸ್ ಕಾಂಚನ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ವೇದಿಕೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಿತು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಸಭಾ ವೇದಿಕೆಯ ಮುಂಭಾಗ ಏಕಕಾಲದಲ್ಲಿ 10 ತಂಡಗಳ ಕುಣಿತ ಭಜನೆಯು ನಡೆಯಿತು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.